ಪುತ್ತೂರು ನಗರಸಭೆಗೆ 2 ವರ್ಷಗಳ ನಂತರ ಚುನಾವಣೆ ನಡೆದಿದ್ದು ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ಅಭ್ಯರ್ಥಿಗಳು ಬಹುಮತದಿಂದ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ಅನುಭವಿ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಕಾರ್ಯಕರ್ತ ಜೀವಂದಾರ್ ಜೈನ್ ಆಯ್ಕೆಯಾಗಿದ್ದು, ಉಪಾಧ್ಯಕ್ಷ ಸ್ಥಾನಕ್ಕೆ ಸಮಾಜ ಸೇವಕಿ ಪ್ರಬಲ ನಾಯಕಿ ವಿದ್ಯಾಗೌರಿ ಆಯ್ಕೆಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಪುತ್ತೂರು ನಗರಸಭೆಯ ಸಭಾಂಗಣದಲ್ಲಿ ವಿಜಯಶಾಲಿಗಳಿಗೆ ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಜೀವಂದಾರ್ ಜೈನ್ ಹಾಗೂ ವಿದ್ಯಾಗೌರಿ ಅವರಿಗೆ ಹಲವಾರು ಮಂದಿ ಹೂವಿನ ಹಾರ ಹಾಕಿ ಅಭಿನಂದಿಸಿದರು. ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಪುತ್ತೂರು ಶಾಸಕರಾದ ಸಂಜೀವ ಮಠಂದೂರು ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ವಿರೋಧ ಪಕ್ಷ ಅವರು ಇದು ಮಾಡಿದ್ರ ಮೀನು ಪುತ್ತೂರು ನಗರಸಭೆಯಲ್ಲಿ ನೂತನವಾಗಿರ್ತಕ್ಕಂಥ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆಯಿತು. ಅದರಲ್ಲಿ ಬಹುಮತಗಳಿಂದ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿರ್ತಕ್ಕಂಥ ಜೀವಂದಾರ್ ಜೈನ್ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ವಿದ್ಯಾಗೌರಿಯವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇರತಕ್ಕಂಥ ಎಲ್ಲ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಪುತ್ತೂರಿನ ಮಹಾಜನತೆಯನ್ನು ಆಶೀರ್ವಾದ ಮಾಡಿದರು. ಭಾರತೀಯ ಜನತಾ ಪಾರ್ಟಿಗೆ ಮುಂದಿನ ಅಭಿವೃದ್ಧಿಯ ಚಿಂತನೆಯಿಂದ ಆಶೀರ್ವಾದವನ್ನು ಮಾಡಿದ್ದಾರೆ. ಇವರ ನೇತೃತ್ವದಲ್ಲಿ ಸಂಪೂರ್ಣವಾಗಿ ಶಾಸಕರು ಸಂಜೀವ ಮಠಂದರವರು ಈಗಾಗಲೇ ನಗರದ 10 ಯೋಜನೆಗಳನ್ನು ಮಾಡಿದ್ದಾರೆ. ಆ ಯೋಜನೆಗಳನ್ನು ಇವರ ಮುಖಾಂತರ ಅನುಷ್ಠಾನ ತರ್ತಕ್ಕಂಥ ಕೆಲಸ ಆಗುತ್ತೆ. ಜನ ಏನು ವಿಶ್ವಾಸ ಇಟ್ಟಿದ್ದಾರೆ, ಆ ವಿಶ್ವಾಸಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಆಡಳಿತ ಮಾಡುತ್ತೆ ಅಂತಕ್ಕಂಥ ವಿಶ್ವಾಸವಿದೆ. ನಗರಸಭೆಗೆ ಇವತ್ತು ಹೊಸ ಕಳೆ ಬಂದಿದೆ. 2 ವರ್ಷದ ನಂತರ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯಾಗಿ ಪುತ್ತೂರಿನ ಜನತೆಯ ಏನು ಅಭಿಲಾಷೆ ಇದೆಯೋ ಅದಕ್ಕೆ ಪೂರಕವಾಗಿ ಆಡಳಿತ ನೀಡುವ ದಿಸೆಯಿಂದ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಕಾರ್ಯಕರ್ತ ಅನುಭವಿ ಜೀವಂದಾರ್ ಜೈನ್ ಅಧ್ಯಕ್ಷರಾಗಿ, ಇನ್ನೊಬ್ಬರು ಸಮಾಜ ಸೇವೆಯನ್ನು ಮಾಡ್ತಾ ಬಂದು ಇವತ್ತು ರಾಜಕೀಯದಲ್ಲಿ ಜನಪ್ರತಿನಿಧಿಯಾಗಿ ಇವತ್ತು ವಿದ್ಯಾಗೌರಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇವರ ಆ ಒಂದು ನೇತೃತ್ವದಲ್ಲಿ ಮುಂದಿನ 2.5 ವರ್ಷ ಪುತ್ತೂರು ನಗರಸಭೆ ಒಂದು ಮಾದರಿ ನಗರಸಭೆಯಾಗಿ ರೂಪುಗೊಳ್ಳಲಿಕ್ಕಿದೆ. ಅದಕ್ಕೆ ಪುತ್ತೂರಿನ ಎಲ್ಲ ಮಹಾಜನತೆಯ ಸಹಕಾರವನ್ನು ಅಪೇಕ್ಷೆ ಪಡ್ತಾ, ಜನರ ನಿರೀಕ್ಷೆಗೆ ತಕ್ಕಂತೆ, ಈ ದೇಶದ ಪ್ರಧಾನಿಯವರ ಅಪೇಕ್ಷೆಯಂತೆ, ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಅಭಿವೃದ್ಧಿಯ ಪಥದೆಡೆಗೆ ಆ ಒಂದು ಮಾರ್ಗದರ್ಶನದಲ್ಲಿ ಪುತ್ತೂರು ನಗರಸಭೆ ರಾಜ್ಯದಲ್ಲಿ ನಂಬರ್ 1 ನಗರಸಭೆಯಾಗಿ ಮೂಡಿ ಬರಲಿಕ್ಕೆ ಮತ್ತೊಮ್ಮೆ ಮಹಾಲಿಂಗೇಶ್ವರನ ಆಶೀರ್ವಾದವನ್ನು ಬೇಡ್ತಾ ಇದ್ದೇನೆ. ಇವತ್ತು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ರೀತಿಯಲ್ಲಿ ನಗರಸಭೆಯ ಚುನಾವಣೆ ಆಗಿದೆ. ಸಂತೋಷ ಪಡುವಂಥದ್ದು, ಭಾರತೀಯ ಜನತಾ ಪಾರ್ಟಿಯ 25 ಜನ ಚುನಾಯಿತ ಸದಸ್ಯರು, ಶಾಸಕರು, ಲೋಕಸಭಾ ಸದಸ್ಯರು ಸೇರಿ 27 ಮತವನ್ನು ಪಡೆಯುವಂಥ ಸಂಗತಿ ನಮ್ಮ ಜೀವಂದಾರ್ ಜೈನ್ ಮಾಡಿದರು. ಅವಿರೋಧವಾಗಿ ವಿದ್ಯಾಗೌರಿಯವರು ಆಯ್ಕೆಯಾದರು. ನಮ್ಮಲ್ಲಿ ಒಂದು 5 ಜನರ ಕಾಂಗ್ರೆಸ್ಸಿನ ವಿಪಕ್ಷ, ಇನ್ನೊಂದು SDPIಯ ಒಬ್ಬ ಸದಸ್ಯರಿರುವಂಥ ಒಂದು ವಿಪಕ್ಷ ಇದೆ ಅಂತ ನಾನು ಭಾವಿಸ್ತೇವೆ. ಆದರೆ ಇವತ್ತು ವಿಪಕ್ಷದ 5 ಜನರಲ್ಲಿ 3 ಜನ ಬಹುಶಃ ಅವರ ಸದಸ್ಯರಿಗೆ ಮತ ಹಾಕುವ ಮುಖಾಂತರ ತಮ್ಮ ಭಿನ್ನ ಅಭಿಪ್ರಾಯವನ್ನು ತೋರಿಸಿಕೊಡುವ ಜೊತೆಯಲ್ಲಿ BJPಯ ಪರವಾಗಿದ್ದೇವೆ ಅಂತೇಳಿ 2 ಜನ ತೋರಿಸಿಕೊಟ್ಟಿದ್ದಾರೆ. ಬಹುಶಃ ಅದರಿಂದ ಮುಂದಿನ ದಿನಗಳಲ್ಲಿ ಪುತ್ತೂರಿನಲ್ಲಿ ಕಾಂಗ್ರೆಸ್ ಮುಕ್ತ ಒಂದು ನಗರಸಭೆಯನ್ನು ಕೂಡ ನಾವು ಕಾಣಬಹುದು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಬರ್ತಾ ಇದ್ದೀವಿ. ನಗರಸಭಾ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆಯಾಗಿದೆ. ಭಾರತೀಯ ಜನತಾ ಪಾರ್ಟಿ ಕಳೆದ ಬಾರಿ ಚುನಾವಣೆಯಲ್ಲಿ ಭರ್ಜರಿಯಾದ 25 ಸ್ಥಾನಗಳನ್ನು ತಗೊಂಡು ನಾವು ಗೆಲುವನ್ನು ಸಾಧಿಸಿವೆ. ಜನರೇನು ನಮ್ಮಲ್ಲಿ ವಿಶ್ವಾಸವನ್ನು ಇಟ್ಟಿದ್ದಾರೆ ಅದನ್ನು ಕಾನೂನಿನ ಚೌಕಟ್ಟಿನಲ್ಲಿ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುವಲ್ಲಿ ನಾವು ಖಂಡಿತ ಯಶಸ್ವಿಯಾಗ್ತದೆ. ಆಡಳಿತ ಖಂಡಿತ ಜನರ ಬೇಡಿಕೆಯನ್ನುಂಟು, ಅದನ್ನು ಮಾಡುವಲ್ಲಿ ನಾವು ಖಂಡಿತ ಯಶಸ್ವಿಗೊಳಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಈಗಾಗಲೇ ತುಂಬ ಸಂತೋಷ ಆಗಿದೆ. 2 ವರ್ಷ 2 ತಿಂಗಳ ಕಾಲ ನಮಗೆ ಪಕ್ಷ ಅನ್ನು ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ಅವರು ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ, ಜನರು ನನ್ನನ್ನು ಆಯ್ಕೆ ಮಾಡಿದ್ದಾರೆ, ಅವರಿಗೆ ಕೂಡ ಕೃತಜ್ಞತೆಗಳು. ಮಾತ್ರವಲ್ಲ, ಜೀವಂದಾರ್ ಜೈನ್ ಅಧ್ಯಕ್ಷರಾಗಿ ಆಯ್ಕೆಯಾದ ತುಂಬ ಸಂತೋಷ. ಅವರ ಅನುಭವ ಮತ್ತು ನಮ್ಮ ಶಾಸಕರು, ನೆಚ್ಚಿನ ಶಾಸಕರು ಸಂಜೀವ ಮಠಂದೂರ್ ಅವರ ಮಾರ್ಗದರ್ಶನ ಹಾಗೂ ಅವರ ಬೆಂಬಲ
ಯಾವತ್ತೂ ನಮ್ಮ ಕೈ ಬಿಡಲಿಲ್ಲ. 2 ವರ್ಷ 2 ತಿಂಗಳು ನಮ್ಮೊಂದಿಗೆ ಇದ್ದು ಸಾಕಷ್ಟು ಕೆಲಸ ಕಾರ್ಯಗಳ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ನಮಗೆ ಸಹಾಯವಾಗಿ ಹಾಗೂ ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರಿಗೂ ಕೂಡ ನಮ್ಮ ಕೃತಜ್ಞತೆಗಳು. ಮಾತ್ರವಲ್ಲ, ಪಕ್ಷದ ಎಲ್ಲ ಕಾರ್ಯಕರ್ತರು ನಮ್ಮನ್ನೆಲ್ಲ ಕಷ್ಟಪಟ್ಟು ದುಡಿದು ನಮ್ಮನ್ನು ಇಲ್ಲಿಗೆ ಕಳಿಸಿದ್ದಾರೆ. ಹಾಗೆ 25 ಇದು ನಮ್ಮ ನಗರಸಭಾ ಸದಸ್ಯರು ಕೂಡ ಇದ್ದಾರೆ ಬೆಂಬಲಕ್ಕೆ. ನಾವೆಲ್ಲ ಒಂದು ದೊಡ್ಡ ಶಕ್ತಿಯಾಗಿ ಈ ಪುತ್ತೂರಿಗೆ ನಾವು ಯಾವುದೆಲ್ಲ ಚುನಾವಣೆ ಸಮಯದಲ್ಲಿ ಆಶ್ವಾಸನೆ ನೀಡಿದ್ದೇವೋ ಅದನ್ನೆಲ್ಲ ಪೂರೈಸ್ತೇವೆ. ಖಂಡಿತ ಸ್ವಚ್ಛ ಪುತ್ತೂರು ಸುಂದರ ಪುತ್ತೂರು ಅಂತ ಎಂಬ ಘೋಷಣೆಯೊಂದಿಗೆ ನಾವು ಈ ಚುನಾವಣೆಗೆ ಇಳಿದಿದ್ದೆವು. ಅದಕ್ಕೆ ಪೂರಕವಾದ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾತ್ರವಲ್ಲ, ಈ ಒಂದು ನಗರಸಭೆಗೆ ಬರುವಂಥ ಜನರು, ಮನನೊಂದ ಜನರು ಅಥವಾ ಅವರಿಗೆ ಏನಾದರೂ ಸಮಸ್ಯೆ ಇದ್ದರೆ ಅವರು ಬಂದಾಗ ಅವರಿಗೆ ನಾವು ಸಂಪೂರ್ಣ ನಮ್ಮ ಒಂದು ಬೆಂಬಲವನ್ನು ನೀಡಿ ಅವರಿಗೆ ಬೇಕಾದ ಅವರ ಸಮಸ್ಯೆಗೆ ನಾವು ಪರಿಹಾರವನ್ನು ಹುಡುಕಲು ಖಂಡಿತ ಪ್ರಾಮಾಣಿಕವಾಗಿ ನಾವು ದುಡಿತೇವೆ. ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನಮ್ಮ ನಗರಸಭೆಯನ್ನು ನಂಬರ್ 1 ಸ್ಥಾನಕ್ಕೆ ಇಡೀ ರಾಜ್ಯದಲ್ಲಿ ತರುವ ಒಂದು ಕೆಲಸ ಕಾರ್ಯಗಳಲ್ಲಿ ಎಲ್ಲರೂ ದೊಡ್ಡ ಶಕ್ತಿಯಾಗಿ ನಾವು ಖಂಡಿತ ಮುಂದುವರಿತೇವೆ ಅಂತ ಹೇಳುವ ಧೈರ್ಯದಿಂದ ಹಾಗೂ ನಂಬಿಕೆಯಿಂದ ಎಲ್ರಿಗೂ ಧನ್ಯವಾದಗಳು.